ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಮೇ 12ನೇ ತಾರೀಕು ಭಾನುವಾರ, ಪ್ರಭುವಿನ ಸ್ವರ್ಗಾರೋಹಣದ ಹಬ್ಬ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಇಂದು ಸ್ವರ್ಗಾರೋಹಣದ ಹಬ್ಬವನ್ನು ಕೊಂಡಾಡುವಾಗ, ಈ ವಾಚನಗಳನ್ನು ನಾವು ಆಲೈಸುತ್ತಿರುವಾಗ ಗ್ರಹಿಸಲು ಮತ್ತು ಅದನ್ನು ಅರ್ಥೈಸಲು ಶಕ್ತಿಯನ್ನು ಕರುಣಿಸಿರಿ. ಈ ವಾಚನಗಳು ನಮ್ಮ ರನ್ಮನಗಳನ್ನು ನವೀಕೃತಗೊಳಿಸಿ ಯೇಸುವಿಗಾಗಿ ಜೀವಿಸಲು ಸಾಕ್ಷಿಯಾಗುವಂತೆ ನಮ್ಮನ್ನು ಮಾರ್ಪಡಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅಧ್ಯಾಯ 1, ವಾಕ್ಯಗಳು 1-11. ಸನ್ಮಾನ್ಯ ಥೆಯೋಫಿಲನೆ, ಯೇಸು ಸ್ವಾಮಿ ಸ್ವರ್ಗಕ್ಕೆ ಆರೋಹಣವಾದ ದಿನದವರೆಗೆ ಮಾಡಿದ ಕಾರ್ಯಗಳನ್ನು, ನೀಡಿದ ಬೋಧನೆಗಳನ್ನು ಕುರಿತು ನನ್ನ ಮೊದಲನೆಯ ಪುಸ್ತಕದಲ್ಲಿ ಬರೆದಿದ್ದೇನೆ. ಸ್ವರ್ಗಾರೋಹಣಕ್ಕೆ ಮೊದಲು ಪ್ರೇಷಿತರನ್ನಾಗಿ ತಾವು ಆರಿಸಿಕೊಂಡಿದ್ದವರಿಗೆ ಪವಿತ್ರಾತ್ಮ ಅವರ ಮುಖಾಂತರ ಉಪದೇಶ ಮಾಡಿದರು. ತಮ್ಮ ಮರಣದ ನಂತರ ಅವರು 40 ದಿನಗಳವರೆಗೆ ಆ ಪ್ರೇಷಿತರಿಗೆ ಪ್ರತ್ಯಕ್ಷರಾದರು. ತಾವು ಜೀವಂತವಾಗಿರುವುದನ್ನು ವಿವಿಧ ರೀತಿಯಲ್ಲಿ ಸ್ಪಷ್ಟಪಡಿಸಿದರು. ದೇವರ ಸಾಮ್ರಾಜ್ಯವನ್ನು ಕುರಿತು ಅವರಿಗೆ ಬೋಧಿಸಿದರು. ಒಮ್ಮೆ ಅವರೆಲ್ಲರೂ ಒಂದುಗೂಡಿದ್ದ ಸಂದರ್ಭದಲ್ಲಿ, ನೀವು ಜೆರುಸಲೇಮನ್ನು ಬಿಟ್ಟು ಹೋಗಬೇಡಿ, ನಾನು ನಿಮಗೆ ತಿಳಿಸಿದಂತೆ ನನ್ನ ಪಿತನು ವಾಗ್ದಾನ ಮಾಡಿರುವ ವರಕ್ಕಾಗಿ ಕಾದುಕೊಂಡಿರಿ. ಏಕೆಂದರೆ ಯೋವಾನನು ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಿದ್ದನು, ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ಪವಿತ್ರಾತ್ಮ ಅವರಿಂದ ದೀಕ್ಷಾ ಸ್ನಾನ ಪಡೆಯುವಿರಿ ಎಂದು ಆಜ್ಞಾಪಿಸಿದರು. ಮತ್ತೊಮ್ಮೆ ಯೇಸು ಸ್ವಾಮಿ ತಮ್ಮೊಡನೆ ಇದ್ದಾಗ ಪ್ರೇಷಿತರು, ಪ್ರಭು, ನೀವು ಇದೀಗಲೇ ಇಸ್ರಾಯೇಲ್ ಜನರ ರಾಜ್ಯವನ್ನು ಪುನರ್ಸ್ಥಾಪಿಸುವಿರೋ ಎಂದು ಕೇಳಿದರು. ಯೇಸು ಪ್ರತ್ಯುತ್ತರವಾಗಿ, ಸಮಯ ಸಂದರ್ಭಗಳು ನನ್ನ ಪಿತನ ಸ್ವಾಧೀನದಲ್ಲಿವೆ, ಅವುಗಳನ್ನು ತಿಳಿಯುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಆಗ ನೀವು ಜೆರುಸಲೇಮಿನಲ್ಲೂ, ಜುದೇಯದಲ್ಲೂ, ಸಮಾರ್ಯದಲ್ಲೂ, ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ ಎಂದರು. ಇದನ್ನು ಹೇಳಿದ ಮೇಲೆ ಪ್ರೇಷಿತರು ನೋಡುತ್ತಿದ್ದಂತೆಯೇ ಯೇಸು ಸ್ವರ್ಗಾರೋಹಣವಾದರು. ಮೇಘವೊಂದು ಕವಿದು ಅವರನ್ನು ಕಣ್ಮರೆ ಮಾಡಿತು. ಹೀಗೆ ಮೇಲೇರುತ್ತಿದ್ದ ಯೇಸು ಸ್ವಾಮಿಯನ್ನು ನೋಡುತ್ತಿದ್ದ ಪ್ರೇಷಿತರ ದೃಷ್ಟಿ ಇನ್ನೂ ಆಕಾಶದತ್ತ ನಾಟಿತ್ತು. ಆಗ ಬಿಳಿಯ ವಸ್ತ್ರ ಧರಿಸಿದ್ದ ವ್ಯಕ್ತಿಗಳಿಬ್ಬರು ಇದ್ದಕ್ಕಿದ್ದಂತೆ ಅವರ ಪಕ್ಕದಲ್ಲಿ ನಿಂತರು. ಗಲಿಲೇಯದ ಜನರೇ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತಿರುವುದೇಕೆ? ಸ್ವರ್ಗಾರೋಹಣರಾದ ಈ ಯೇಸು ನಿಮ್ಮ ಬಳಿಯಿಂದ ಹೇಗೆ ಸ್ವರ್ಗಕ್ಕೆ ಏರಿ ಹೋಗುವುದನ್ನು ಕಂಡಿರೋ, ಹಾಗೆಯೇ ಅವರು ಹಿಂದಿರುಗಿ ಬರುವರು ಎಂದು ಹೇಳಿದರು. ಕೀರ್ತನೆ 47 ಶ್ಲೋಕ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತೂರಿ ನಾದದ ಜೊತೆಗೆ. ಸರ್ವ ಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯ ಜಯ ಘೋಷ ಮಾಡಿರಿ. ಪರಾತ್ಪರನಾದ ಪ್ರಭುವು ಘನ ಗಂಭೀರನು, ಪ್ರಪಂಚಕ್ಕೆಲ್ಲ ರಾಜಾದಿರಾಜನು. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತೂರಿ ನಾದದ ಜೊತೆಗೆ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತೂರಿ ನಾದದ ಜೊತೆಗೆ. ಕೀರ್ತಿಸಿರಿ ನಮ್ಮ ದೇವನನ್ನು ಸಂಕೀರ್ತಿಸಿರಿ, ಕೀರ್ತಿಸಿರಿ ನಮ್ಮ ರಾಜನನ್ನು ಸಂಕೀರ್ತಿಸಿರಿ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತೂರಿ ನಾದದ ಜೊತೆಗೆ. ದೇವನು ಭೂಮಂಡಲಕ್ಕೆಲ್ಲ ಒಡೆಯನು, ಕೀರ್ತನೆಯಿಂದ ಕೊಂಡಾಡಿರಿ ಆತನನು. ವಹಿಸಿಕೊಂಡನು ದೇವನು ಸರ್ವಾಧಿಪತ್ಯ, ಅಲಂಕರಿಸಿಹನು ತನ್ನ ಪೂಜ್ಯ ಗದ್ದುಗೆಯ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತೂರಿ ನಾದದ ಜೊತೆಗೆ. ಪೌಲನು ಎಫೆಸರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 4, ವಾಕ್ಯಗಳು 1-13. ಪ್ರಭುವಿನ ಸೇವೆಯ ನಿಮಿತ್ತ ಸೆರೆಯಾಳಾಗಿ ಇರುವ ಪೌಲನಾದ ನಾನು ನಿಮ್ಮಲ್ಲಿ ಭಿನ್ನವಿಸುವುದು ಏನೆಂದರೆ, ದೇವರ ಕರೆಗೆ ಅನುಗುಣವಾಗಿ ಯೋಗ್ಯ ಬಾಳುವೆ ನಡೆಸಿರಿ. ಯಾವಾಗಲೂ ದೀನ ದಯಾಳತೆ, ವಿನಯಶೀಲತೆ ಹಾಗೂ ಶಾಂತಿ ಸಮಾಧಾನವುಳ್ಳವರಾಗಿರಿ. ಪರಸ್ಪರ ಪ್ರೀತಿಯಿಂದಲೂ ಸಹನೆಯಿಂದಲೂ ವರ್ತಿಸಿರಿ. ಪವಿತ್ರಾತ್ಮರಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳಲು ಆಸಕ್ತರಾಗಿರಿ. ಅದು ನಿಮ್ಮನ್ನು ಸಮಾಧಾನದಲ್ಲಿ ಬಂಧಿಸುವುದು.
ನೀವೆಲ್ಲರೂ ಒಂದೇ ಶರೀರಕ್ಕೆ ಸೇರಿದವರು, ಒಬ್ಬರೇ ಪವಿತ್ರಾತ್ಮರನ್ನು ಪಡೆದವರು, ಒಂದೇ ನಿರೀಕ್ಷೆಗಾಗಿ ಕರೆ ಹೊಂದಿದವರು. ನಮ್ಮೆಲ್ಲರಿಗೂ ಪ್ರಭು ಒಬ್ಬರೇ, ವಿಶ್ವಾಸವು ಒಂದೇ, ದೀಕ್ಷಾ ಸ್ನಾನವು ಒಂದೇ, ದೇವರು ಒಬ್ಬರೇ, ಸರ್ವರ ತಂದೆಯೂ ಅವರೇ, ಸರ್ವ ಶ್ರೇಷ್ಠರೂ ಅವರೇ, ಸರ್ವರ ಮೂಲಕ ಕಾರ್ಯ ನಿರ್ವಹಿಸುವವರೂ ಅವರೇ ಮತ್ತು ಸಮಸ್ತರಲ್ಲಿ ವಾಸಿಸುವವರೂ ಅವರೇ. ಆದರೂ ನಮ್ಮಲ್ಲಿ ಪ್ರತಿಯೊಬ್ಬನೂ ಕ್ರಿಸ್ತ ಯೇಸು ಅನುಗ್ರಹಿಸುವ ಪ್ರಕಾರವೇ ವರಗಳನ್ನು ಪಡೆದಿದ್ದಾನೆ. ಎಂತಲೇ ಪವಿತ್ರ ಗ್ರಂಥದಲ್ಲಿ ಹೀಗಿದೆ: ಆತನು ಉನ್ನತಿಗೇರಿದನು, ಶತ್ರುಗಳನ್ನು ಸೆರೆಯಾಳಾಗಿ ಕೊಂಡೊಯ್ದನು, ನರಮಾನವರಿಗಿತ್ತನು ವರದಾನಗಳನ್ನು. ಏರಿದನು ಎನ್ನುವುದರ ಅರ್ಥವಾದರೂ ಏನು? ಆತನು ಮೊದಲು ಭೂಗರ್ಭಕ್ಕೂ ಇಳಿದಿದ್ದನು ಎಂಬ ಅರ್ಥವನ್ನು ಒಳಗೊಂಡಿದೆ. ಇಳಿದು ಬಂದಿದ್ದಾತನೇ ಲೋಕಗಳಿಗೆಲ್ಲ ಮೇಲೇರಿ ಹೋಗಿದ್ದಾನೆ. ತನ್ನ ಪ್ರಸನ್ನತೆಯಿಂದ ಇಡೀ ಜಗತ್ತನ್ನೇ ಆವರಿಸಿದ್ದಾನೆ. ಈ ವ್ಯಕ್ತಿ ನರಮಾನವರಿಗೆ ವರದಾನಗಳನ್ನಿತ್ತರು. ಕೆಲವರನ್ನು ಪ್ರೇಷಿತರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಮತ್ತು ಬೋಧಕರನ್ನಾಗಿಯೂ ನೇಮಿಸಿದರು. ದೇವಜನರನ್ನು ಪರಿಣತರನ್ನಾಗಿಸಿ ದೇವರ ಸೇವೆಗೆ ಸಿದ್ಧಗೊಳಿಸಲೆಂದು ಮತ್ತು ಯೇಸು ಕ್ರಿಸ್ತರ ದೇಹವಾದ ಧರ್ಮಸಭೆ ಅಭಿವೃದ್ಧಿ ಹೊಂದಲೆಂದು ಈ ವರಗಳನ್ನು ಅವರಿಗೆ ನೀಡಿದರು. ಹೀಗೆ ನಾವೆಲ್ಲರೂ ಒಂದೇ ವಿಶ್ವಾಸದಿಂದಲೂ ದೇವರ ಪುತ್ರನನ್ನು ಕುರಿತ ಜ್ಞಾನದಿಂದಲೂ ಐಕ್ಯಮತ್ಯವನ್ನು ಮತ್ತು ಪರಿಪಕ್ವತೆಯನ್ನು ಪಡೆಯುತ್ತೇವೆ. ಜ್ಞಾನಾರ್ಜನೆಯನ್ನು ಪಡೆದವರಾಗಿ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟುತ್ತೇವೆ. ಅಲೆಲೂಯ್ಯ, ಅಲೆಲೂಯ್ಯ. ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಇಗೋ, ಲೋಕಾಂತ್ಯದವರೆಗೂ ನಾನು ಸದಾ ನಿಮ್ಮೊಡನೆ ಇರುತ್ತೇನೆ. ಅಲೆಲೂಯ್ಯ. ಮಾರ್ಕನು ಬರೆದ ಶುಭ ಸಂದೇಶದ ವಾಚನ, ಅಧ್ಯಾಯ 16, ವಾಕ್ಯಗಳು 15ರಿಂದ 20. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ವಿಶ್ವಾಸವಿಟ್ಟು ದೀಕ್ಷಾಸ್ನಾನ ಪಡೆಯುವವನು ಜೀವೋದ್ಧಾರ ಹೊಂದುವನು, ವಿಶ್ವಾಸಿಸದೆ ಇರುವವನು ಖಂಡನೆಗೆ ಗುರಿಯಾಗುವನು. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವು: ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ, ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗಾಗದು. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು ಎಂದರು. ಯೇಸು ಸ್ವಾಮಿ ಶಿಷ್ಯರೊಡನೆ ಮಾತನಾಡಿದ ಮೇಲೆ ಸ್ವರ್ಗಾರೋಹಣವಾಗಿ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾದರು. ಇತ್ತ ಶಿಷ್ಯರು ಹೊರಟು ಹೋಗಿ ಎಲ್ಲೆಡೆಗಳಲ್ಲಿಯೂ ಶುಭ ಸಂದೇಶವನ್ನು ಬೋಧಿಸತೊಡಗಿದರು. ಪ್ರಭು ಯೇಸು ಅವರೊಂದಿಗೆ ಕಾರ್ಯ ಸಾಧಿಸುತ್ತಾ ಮಹತ್ ಕಾರ್ಯಗಳಿಂದ ಶುಭ ಸಂದೇಶವನ್ನು ಸಮರ್ಥಿಸುತ್ತಾ ಇದ್ದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತೊಂದು ವಿಶೇಷ ಹಬ್ಬವನ್ನು ನಾವು ಕೊಂಡಾಡುತ್ತೇವೆ, ಸ್ವರ್ಗಾರೋಹಣದ ಹಬ್ಬ. ಯೇಸು ಸ್ವಾಮಿ ಪುನರುತ್ಥಾನರಾದರು. 40 ದಿನಗಳ ಕಾಲ ಪ್ರೇಷಿತರೊಡನೆ ಇದ್ದು ಅವರೊಡನೆ ಬೋಧಿಸಿ ಅವರಿಗೆ ಶಕ್ತಿಯನ್ನು ತುಂಬಿ ಕೊನೆಗೆ ಅವರಿಗೆ ಆದೇಶವನ್ನು ಕೊಡ್ತಾರೆ. ಸಮಯ ಸಂದರ್ಭಗಳು ಪಿತನ ಸ್ವಾಧೀನದಲ್ಲಿವೆ, ಅವುಗಳನ್ನು ಅರಿತುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಈ ಪ್ರೇಷಿತರು ಪವಿತ್ರಾತ್ಮ ಬಂದಾಗ ಶಕ್ತಿಯುತರಾಗುವುದನ್ನು ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಮುಂದಿನ ವಾರ ಪಂಚಶತ್ತಮ ಹಬ್ಬವನ್ನು ನಾವು ಕೊಂಡಾಡ್ತೀವಿ. ಆದ್ದರಿಂದ ಇವತ್ತು ಲೂಕನು ತನ್ನ ಶುಭವಾರ್ತೆಯಲ್ಲಿ ಬರೆದ ಒಂದು ಸಂದೇಶ ಮತ್ತು ಥೆಯೋಫಿಲನಿಗೆ ಇನ್ನೊಂದು ಸಂದೇಶವನ್ನು, ಈ ಪ್ರೇಷಿತರ ಕಾರ್ಯಕಲಾಪಗಳನ್ನು ಆತ ಬರೀತಾನೆ. ಆತ ಬರೆದಿದ್ದರಿಂದ ಹೇಗೆ ಪವಿತ್ರಾತ್ಮರು ಈ ಪ್ರೇಷಿತರ ಮೂಲಕ ಕಾರ್ಯ ಸಾಧಿಸಿದರು ಮತ್ತು ಯೇಸು ಅವರೊಂದಿಗೆ ಇದ್ದು ಕಾರ್ಯ ಸಾಧಿಸುತ್ತಿದ್ದರು ಎಂಬುದಾಗಿ ನಮಗೆ ಪ್ರೇಷಿತರ ಕಾರ್ಯಕಲಾಪದಲ್ಲಿ ಸವಿಸ್ತಾರವಾಗಿ ಓದಲು ನಮಗೆ ಸಿಗುತ್ತದೆ. ಆತ್ಮೀಯರೇ, ಯೇಸು ಸ್ವಾಮಿ ಸ್ವರ್ಗಾರೋಹಣರಾದದ್ದನ್ನು ಈ ಶಿಷ್ಯರು 11 ಮಂದಿ ಶಿಷ್ಯರು ನೋಡಿದ್ರು. ಸ್ವರ್ಗವನ್ನು ದಿಟ್ಟಿಸಿ ನೋಡ್ತಾ ಇದ್ರು. ಅವರು ಸ್ವರ್ಗಾರೋಹಣರಾದರು. ಅಲ್ಲಿ ಸ್ವರ್ಗಾರೋಹಣರಾದ ಮೇಲೆ ಅಲ್ಲಿ ಇಬ್ಬರು ಪಕ್ಕದಲ್ಲಿ ನಿಂತಿದ್ದ ಬಿಳಿಯ ವಸ್ತ್ರ ಧರಿಸಿದ ವ್ಯಕ್ತಿಗಳು ದೇವದೂತರು. ಅವ್ರು ಹೇಳ್ತಾರೆ, ನೀವೇನು ನೋಡ್ತಾ ಇದ್ದೀರಿ? ಯೇಸು ಹೇಗೆ ಏರಿ ಹೋದರು ಹಾಗೆ ಹಿಂತಿರುಗಿ ಬರುವರು. ಹೌದು, ನಿಮ್ಮ ಸೇವೆ ಏನು, ನಿಮ್ಮ ಕೆಲಸ ಏನು, ಸಮಯ ಸಂದರ್ಭಗಳನ್ನು ತಿಳಿದುಕೊಳ್ಳುವುದಲ್ಲ. ನಿಮ್ಮ ಸೇವೆ ಆ ಸುವಾರ್ತೆಯನ್ನು, ಸಂದೇಶವನ್ನು ಲೋಕದ ಕಟ್ಟ ಕಡೆಯವರೆಗೆ ಸಾರುವುದು. 11 ಮಂದಿ ಶಿಷ್ಯರು ಆ ಸುವಾರ್ತೆಯನ್ನು ತೆಗೆದುಕೊಂಡು ಲೋಕದ ಕಟ್ಟ ಕಡೆಯವರೆಗೂ ಹೋದ್ರು. ಇವತ್ತು ಇಡೀ ವಿಶ್ವದಲ್ಲಿ ಯೇಸುವಿನ ಸುವಾರ್ತೆ ಎಲ್ಲರಿಗೂ ತಿಳಿದಿದೆ.
ಇನ್ನೂ ಅನೇಕರು ಬರುವುದಿದೆ, ಅದು ಕೂಡ ಆ ಸೇವೆಯನ್ನು ನಾವು ಮಾಡಬೇಕು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯೇಸುವಿನ ಅನುಯಾಯಿಗಳು ಅಥವಾ ಶಿಷ್ಯರು ಈ ಲೋಕದಲ್ಲಿ ಇದ್ದಾರೆ. ಇಂದಿನ ಕೀರ್ತನೆ ಮತ್ತು 2ನೇ ವಾಚನ ಮತ್ತು ಶುಭ ಸಂದೇಶದಲ್ಲಿ ನಾವು ನೋಡ್ತೀವಿ, ಈ ಒಂದು ಆದೇಶವನ್ನು ಯೇಸು ಕೊಡ್ತಾರೆ. ಸಂದೇಶ, ಆದೇಶ ಮತ್ತು ಉಪದೇಶ, ಇವೆಲ್ಲವನ್ನು ನಾವು ಅರ್ಥೈಸಿಕೊಳ್ಬೇಕು. 2ನೇ ವಾಚನದಲ್ಲಿ ನಾವು ನೋಡ್ತೀವಿ ಈ ಆದೇಶದ ಉಪದೇಶ, ಹೇಗೆ ಜೀವಿಸಬೇಕು, ನಮ್ಮಲ್ಲಿ ಏನಿರಬೇಕು. ಅದಕ್ಕಾಗಿ ಆ ವಾಚನವನ್ನು ಮತ್ತೊಮ್ಮೆ ನೀವು ಓದಿ. ವಿನಯಶೀಲತೆ, ದೀನತೆ, ದಯಾಳತೆ ಮತ್ತು ನಾವು ಪರಸ್ಪರ ಪ್ರೀತಿಯಿಂದ ಬಾಳಬೇಕು, ಯೇಸುವಿನ ಆ ಧರ್ಮಸಭೆಗೆ ಸಾಕ್ಷಿ ಆಗಬೇಕು ಎಂಬುದಾಗಿ ಆತ ಹೇಳ್ತಾರೆ. ಕೊನೆಯದಾಗಿ ಹೇಳ್ತಾರೆ, ಹೀಗೆ ನಾವೆಲ್ಲರೂ ಒಂದೇ ವಿಶ್ವಾಸದಿಂದಲೂ ದೇವರ ಪುತ್ರನ ಕುರಿತ ಜ್ಞಾನದಿಂದಲೂ ಐಕ್ಯಮತ್ಯವನ್ನು, ಪರಿಪಕ್ವತೆಯನ್ನು, ಜ್ಞಾನಾರ್ಜನೆಯನ್ನು, ಪರಿಪೂರ್ಣತೆ ಮಟ್ಟವನ್ನು ಪಡೆಯುತ್ತೇವೆ. ಯೇಸುವಿನಲ್ಲಿ ಮಾತ್ರ ಪರಿಪೂರ್ಣತೆ ಇದೆ. ಆದ್ದರಿಂದ ಯೇಸುವಿನ ಮೂಲಕ ಪರಿಪೂರ್ಣತೆ ಪಡೆಯಲು ನಾವು ಹವಣಿಸೋಣ, ಪ್ರಯತ್ನಿಸೋಣ. ಆತ್ಮರ ಶಕ್ತಿಯಿಂದ ಅದು ಸಾಧ್ಯವಿದೆ. ಶುಭ ಸಂದೇಶದಲ್ಲಿ ಇವತ್ತು ಈ ಶುಭ ಸಂದೇಶದ ಅಂತ್ಯ ಮಾರ್ಕನು ಬರೆದದ್ದು. ಮಾರ್ಕ ಹೇಳ್ತಾ ಇದ್ದಾನೆ, ಯೇಸುವಿನಲ್ಲಿ ವಿಶ್ವಾಸವಿಡುವಾಗ ಏನೆಲ್ಲ ಅದ್ಭುತಗಳು ನಡೆಯುತ್ತವೆ. ಅದು ಕೇವಲ ಒಬ್ಬರು ಗುರುಗಳು, ಸುವಾರ್ತಿಕರು ಮಾತ್ರವಲ್ಲ, ಪ್ರತಿಯೊಬ್ಬ ದೀಕ್ಷಾ ಸ್ನಾನ ಪಡೆದ ಕ್ರೈಸ್ತ ಆತ ಯೇಸುವಿನಲ್ಲಿ ವಿಶ್ವಾಸವಿಟ್ಟಾಗ ಈ ಅದ್ಭುತಗಳು ನಡೆಯುತ್ತವೆ. ಯಾವ ಅದ್ಭುತಗಳು? ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳನ್ನು ಮಾತಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದ್ದರು, ವಿಷ ಪದಾರ್ಥಗಳನ್ನು ಕುಡಿದರು, ಯಾವ ಹಾನಿಯೂ ಅವರಿಗೆ ಹಾನಿಯೂ ಆಗದು, ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣಹೊಂದುವರು. ಹೀಗೆ ಅವರೊಡನೆ ಯೇಸುವಿದ್ದಾಗ ಸ್ವರ್ಗಾರೋಹಣರಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳುವುದನ್ನು ಅವರು ನೋಡ್ತಾರೆ. ಶಿಷ್ಯರು ಏನ್ ಮಾಡ್ತಾರೆ? ಅದೇ ಒಂದು ಧೈರ್ಯದಿಂದ ಸುವಾರ್ತೆಯನ್ನು ಸಾರಲು ಹೊರಟು ಹೋಗ್ತಾರೆ ಮತ್ತು ಶುಭ ಸಂದೇಶವನ್ನು ಅವರು ಬೋಧಿಸ್ತಾರೆ. ಆದರೆ ಪ್ರಭು ಯೇಸು ಕಾರ್ಯ ಸಾಧಿಸುತ್ತಾ ಮಹತ್ ಕಾರ್ಯಗಳಿಂದ ಶುಭ ಸಂದೇಶವನ್ನು ಸಮರ್ಥಿಸ್ತಾ ಇದ್ರು. ಯೋಚನೆ ಮಾಡಿ, ಅಲ್ಲಿ ಅದ್ಭುತ ಮಾಡುವುದು ಪ್ರೇಷಿತರು ಅಲ್ಲ, ಪ್ರೇಷಿತರು ಶುಭವಾರ್ತೆ ಸಾರಬೇಕು, ದೇವರ ವಾಕ್ಯ ನಾವು ಕೇಳಬೇಕು. ಆವಾಗ ಯೇಸು ಸ್ವಾಮಿ ಕಾರ್ಯ ಸಾಧಿಸುತ್ತಾ ಮಹತ್ ಕಾರ್ಯಗಳಿಂದ ಶುಭ ಸಂದೇಶವನ್ನು ಸಮರ್ಥಿಸುತ್ತಾರೆ. ಶುಭ ಸಂದೇಶ ಅಶುಭ ಸಂದೇಶವಲ್ಲ, ಭಯಪಡಿಸುವ ಸಂದೇಶವಲ್ಲ, ಕಟ್ಟು ಕಥೆಗಳಲ್ಲ. ಯೇಸು ನಮ್ಮ ದೇವರು, ರಕ್ಷಕರು. ಯೇಸು ಲೋಕಕ್ಕೆ ಬಂದರು, ಶಿಲುಬೆ ಮರಣ ಪಡೆದರು, ಪುನರುತ್ಥಾನರಾದರು, ಸ್ವರ್ಗಾರೋಹಣರಾದರು. ಈ ಸಂದೇಶವನ್ನು ನಾವು ಸಾರಬೇಕು. ಯೇಸುವಿನ ರಕ್ಷಣೆ ಅಡಿಯಲ್ಲಿ ಎಲ್ಲರನ್ನು ನಾವು ಕರೆತರಬೇಕು. ಈ ನಿಟ್ಟಿನಲ್ಲಿ ಈ ಸ್ವರ್ಗಾರೋಹಣ ಹಬ್ಬ ನಮ್ಮನ್ನು ಆಶೀರ್ವದಿಸಲಿ, ನಮ್ಮ ಬಲಹೀನತೆಗಳನ್ನು ಮನ್ನಿಸಿ ನಾವು ಕೂಡ ಇಷ್ಟು ದಿನ ನಮಗೆ ಸಿಕ್ಕಿದ ಅವಕಾಶವನ್ನು ಬಳಸದೆ ಸ್ವಾರ್ಥ ಸೇವೆ ಮಾಡದೇ ಇದ್ದರೆ ಮಧ್ಯಸ್ಥಿಕೆ ಪ್ರಾರ್ಥನೆ ಇರಬಹುದು, ನಮ್ಮ ಧರ್ಮ ಕೇಂದ್ರದಲ್ಲಿ ವಿವಿಧ ಸಂಘಟನೆಗಳ ಮೂಲಕ ಇರಬಹುದು. ಯೇಸುವಿನ ಸ್ವಾರ್ಥೆಯ ಸಾಕ್ಷಿಗಳಾಗೋಣ, ಐಕ್ಯಮತ್ಯದಿಂದ ಬಾಳೋಣ, ಯೇಸುವನ್ನು ಪ್ರೀತಿಸೋಣ ಮತ್ತು ಈ ಪ್ರೀತಿಯನ್ನು ಎಲ್ಲರ ಜೊತೆಗೆ ಹಂಚೋಣ. ಆಮೇನ್. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ ಪ್ರಭುವೆ. ಈ ದಿನ ಸಾರಿದ ಸುವಾರ್ತೆ ನಮಗೆ ಆಶೀರ್ವಾದವನ್ನು ತರಲಿ, ಕೊರತೆಗಳನ್ನು ನೀಗಿಸಲಿ. ಯೇಸುವೆ, ನಿಮ್ಮ ಜನನ, ನಿಮ್ಮ ಮರಣ, ನಿಮ್ಮ ಪುನರುತ್ಥಾನ, ನಿಮ್ಮ ಸ್ವರ್ಗಾರೋಹಣ ಎಲ್ಲವೂ ನಮಗೆ ಆಶೀರ್ವಾದ. ತಂದೆಯ ಕಾರ್ಯವನ್ನು ಸಂಪೂರ್ಣಗೊಳಿಸಿ ಬಲಪಾರ್ಶ್ವದಲ್ಲಿ ಆಸೀನರಾದವರೇ ನಿಮಗೆ ಸ್ತೋತ್ರ. ಏಕರಕ್ಷಕನೇ ನಿಮಗೆ ಸ್ತೋತ್ರ. ಎಂದೆಂದಿಗೂ ಇರುವವರೇ ಸ್ತೋತ್ರ. ಆದಿಯಲ್ಲಿ ಇದ್ದಾತನು, ಬರುವಾತನು, ಮುಂದೆ ಭವಿಷ್ಯತ್ ಕಾಲದ ಬರುವಾತನು, ಆಲ್ಫಾ ಒಮೇಘವಾದತನೇ ಸ್ತೋತ್ರ. ಇದೋ ನಿಮ್ಮ ನಾಮದಲ್ಲಿ ಜನರ ಮೇಲೆ ಆಶೀರ್ವಾದ ಇಳಿದು ಬರಲಿ. ಎಲ್ಲ ವಿಶ್ವಾಸಗಳು, ಅಭಿಷೇಕಗಳು, ಎಲ್ಲ ಕೊರತೆಗಳು ನೀಗಿ ಹೋಗಲಿ. ಆಶೀರ್ವಾದದ ಬುಗ್ಗೆ ಅವರ ಮೇಲೆ ಇಳಿದು ಬರಲಿ. ಟಚ್ ನಾಟ್ ಬ್ಲೆಸ್ ಫಾರ್ ಯುವರ್ ಗ್ಲೋರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೋಳ ತಂದೆಯೇ. ಸರ್ವಶಕ್ತ ದೇವರಾದ ಪಿತಾಸುತ ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ಹಂಚಿಕೊಳ್ಳಿರಿ. ಆಮೇನ್.